ಮಂಗಳೂರು ಪಚ್ಚನಾಡಿಯ ತ್ಯಾಜ್ಯ ದುರಂತ ಇಡೀ ರಾಜ್ಯವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿರುವಂತಹ ವಿದ್ಯಮಾನ. ಪಚ್ಚನಾಡಿ ಮಂದಾರ ಭಾಗದ ಜನತೆಯ ಜೀವನವನ್ನೇ ಆಪೋಷಣ ಪಡೆದುಕೊಂಡಿರುವ ಪಚ್ಚನಾಡಿ ತ್ಯಾಜ್ಯ ಕುಸಿತವಾದ ಪರಿಸರದಲ್ಲಿ ಇದೀಗ ಬೃಹತ್ ತಡೆಗೋಡೆ ನಿರ್ಮಾಣದ ಕೆಲಸ ನಡೀತಾ ಇದೆ. ಒಂದು ಕಡೆಯಿಂದ ಕಾಮಗಾರಿ ನಡೀತಾ ಇದ್ರೆ ಮತ್ತೊಂದು ಕಡೆಯಿಂದ ಈ ಗೋಡೆ ಉಳಿಯಬಹುದಾ ಎನ್ನುವ ಪ್ರಶ್ನೆಯೂ ಉದ್ಭವವಾಗಿದೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕಳೆದ ಮಳೆಗಾಲದ ಅವಧಿಯಲ್ಲಿ ಸಂಭವಿಸಿದ ಈ ದುರಂತವನ್ನು ಯಾರೂ ಮರೆಯಲು ಸಾಧ್ಯವೇ ಇಲ್ಲ. ಏಕಾಏಕಿ ಕುಸಿದ ಕಸದ ರಾಶಿಯು ಮಂದಾರ ಪಚ್ಚನಾಡಿ ಭಾಗದ ಜನತೆಯ ಬದುಕನ್ನೇ ಕಸಿದುಕೊಂಡಿದೆ. ತಮ್ಮ ಜಮೀನು ಮನೆಗಳನ್ನು ಕಳೆದುಕೊಂಡವರು ಅತಂತ್ರರಾಗಿದ್ದಾರೆ. ಇದೀಗ ಮತ್ತೊಂದು ಮಳೆಗಾಲ ಸಮೀಪಿಸುತ್ತಿದೆ. ಇನ್ನು ಗುಡ್ಡೆಯಾಗಿ ಉಳಿದುಕೊಂಡಿರುವ ಕಸದ ರಾಶಿ ಮತ್ತೆ ಇಲ್ಲಿ ತಮ್ಮ ಬದುಕನ್ನು ಅಪೋಷಣ ಪಡೆದುಕೊಳ್ಳುತ್ತೋ ಎನ್ನುವ ಆತಂಕ ಮತ್ತೆ ಇಲ್ಲಿ ಅಳೆದುಳಿದ ಮನೆಗಳ ಮಂದಿಯನ್ನ ಕಾಡ್ತಾ ಇದೆ. ಈ ನಡುವೆ ಇದಕ್ಕೊಂದು ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಮಂದಾರ ತ್ಯಾಜ್ಯಕ್ಕೆ ಮಹಾ ಗೋಡೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. ಪಚ್ಚನಾಡಿ ತ್ಯಾಜ್ಯ ದುರಂತಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತ್ಯಾಜ್ಯ ಕುಸಿತವಾದ ಜಾಗದಲ್ಲಿ ಬೃಹತ್ ತಡೆಗೋಡೆ ನಿರ್ಮಾಣದ ಕಾಮಗಾರಿ ನಡೆಯುತ್ತಿದೆ. ಒಟ್ಟು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದ್ದು 1-2 ತಿಂಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಮಳೆಗಾಲಕ್ಕಿಂತ ಮೊದಲೇ ಕಾಮಗಾರಿ ಮುಗಿಸಬೇಕು ಎನ್ನುವ ಮನವಿಯನ್ನ ಸ್ಥಳೀಯರು ಮಂಗಳೂರು ಪಾಲಿಕೆಗೆ ಸಲ್ಲಿಕೆ ಮಾಡಿದ್ರು. ಆದರೆ ಪಾಲಿಕೆ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ವಿಚಾರದಲ್ಲಿ ಆಡಳಿತಾತ್ಮಕ ನಿರ್ಧಾರವನ್ನ ಕೈಗೊಳ್ಳಲು ಸಾಧ್ಯವಾಗಿರಲಿಲ್ಲ. ಇದೀಗ ಲಾಕ್ಡೌನ್ ಸಡಿಲಿಕೆಯಾಗಿರೋ ಹಿನ್ನೆಲೆಯಲ್ಲಿ ಕಾಮಗಾರಿಯೂ ನಡೆಯುತ್ತಿದೆ. ಆದರೆ ಇಲ್ಲೀಗ ನಿರ್ಮಾಣವಾಗ್ತಾ ಇರುವ ತಡೆಗೋಡೆಯು ಕಸದ ರಾಶಿಯ ಭಾರವನ್ನ ತಡೆದುಕೊಂಡು ಉಳಿಯಬಹುದು ಎನ್ನುವ ಪ್ರಶ್ನೆಯು ಈಗ ಸ್ಥಳೀಯರಿಂದ ವ್ಯಕ್ತವಾಗಿದೆ. ಯಾಕೆಂದ್ರೆ ಇಲ್ಲಿ ಕುಸಿದಿರುವ ತ್ಯಾಜ್ಯವನ್ನ ಸಂಪೂರ್ಣವಾಗಿ ತೆರವು ಮಾಡಿ ಆ ಬಳಿಕ ಗೋಡೆಯನ್ನ ನಿರ್ಮಿಸಿದ್ರೆ ಗೋಡೆಯ ಮೇಲೆ ಬೀಳುವ ಒತ್ತಡವನ್ನ ತಪ್ಪಿಸಬಹುದಿತ್ತು. ಆದರೆ ಈಗ ಆ ಕೆಲಸ ಆಗಿಲ್ಲ. ಇದರಿಂದ ಮಳೆ ಬಂದ ಸಂದರ್ಭದಲ್ಲಿ ಕಸದ ರಾಶಿಯಲ್ಲಿ ನೀರು ನಿಂತು ಗೋಡೆಯ ಮೇಲೆ ಒತ್ತಡ ಬೀಳಬಹುದು. ಜೊತೆಗೆ ಇಲ್ಲಿ ಕಸದ ರಾಶಿಯಲ್ಲಿ ನೀರು ಇಳಿದು ಕೊಳಚೆ ನೀರು ಹರಿಯುತ್ತಿದೆ. ಬಾವಿ ಕೆರೆಗಳ ನೀರು ಕಲುಷಿತಗೊಂಡಿದೆ. ಈ ಕೊಳಚೆ ನೀರು ಕಡಿಮೆಯಾಗಬೇಕು ಎಂದ್ರೆ ಅಲ್ಲಿರುವ ತ್ಯಾಜ್ಯವನ್ನ ಮೇಲೆತ್ತಬೇಕು ಎನ್ನುವುದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಎಂಜಿ ಹೆಗ್ಡೆ ಅವರ ಅಭಿಪ್ರಾಯ. ಗೋಡೆ ಕಟ್ತಾ ಇರೋಂಥ ಗೋಡೆ ಕಟ್ಟುವಾಗ ಈಗ ನಮ್ಮ ಟೆಕ್ನಿಕಲಿ ನಾವು ಕೇಳುವ ಪ್ರಶ್ನೆ, ಆ ಗೋಡೆ ನಿಲ್ತದ ಹೇಳುವಂಥದ್ದು ಮೂಲಭೂತ ಪ್ರಶ್ನೆ. ಯಾಕೆ ಅಂತಂದರೆ ತುಂಬ ಎತ್ತರಕ್ಕೆ ಕಸದ ರಾಶಿ ಉಂಟು. ಅಷ್ಟು ಎತ್ತರದ ಕಸದ ರಾಶಿ ಮೇಲೆ ನಾಳೆ ಮಳೆ ಬಂದು ನೀರು ನಿಲ್ಲುವಾಗ ಅದರ ಫೋರ್ಸಿಗೆ ಆ ಗೋಡೆ ನಿಲ್ಲುವ ಬಗ್ಗೆ ನಮ್ಮ ಅನುಮಾನ ಉಂಟು. ಸೊ ನಾವು ಸರ್ಕಾರಕ್ಕೆ ಏನು ಹೇಳಿದ್ದು, ನೀವು ಗೋಡೆ ಕಟ್ಟಿ, ಗೋಡೆ ಕಟ್ಟುವ ಮೊದಲು ಅಲ್ಲಿರುವ ಕಸವನ್ನು ನೀವು ಎತ್ತಿ ಅದನ್ನು ಗೊಬ್ಬರ ಮಾಡುವಂಥದ್ದನ್ನು ಗೊಬ್ಬರ ಮಾಡಬೇಕು. ಮತ್ತು ವೇಸ್ಟೇಜ್ಗಳದು ಪ್ಲಾಸ್ಟಿಕ್ ವೇಸ್ಟೇಜ್ಗಳನ್ನೆಲ್ಲ ಅಲ್ಲಿಂದ ತೆಗೆದು ಅದು ಯಾರಿಗೆ ಡಿಸ್ಪೋಸ್ ಮಾಡಬೇಕು ಅದು ಡಿಸ್ಪೋಸ್ ಮಾಡಬೇಕು. ಆ ಕಸದ ತೂಕ ಕಮ್ಮಿ ಆದ ಮೇಲೆ ಗೋಡೆ ಕಟ್ಟಿದರೆ ನೀರು ಹೋಗುವುದಿಲ್ಲ. ಈಗ ಇವರು ಕಟ್ಟುವ ಗೋಡೆ ನಿಲ್ತದ ಹೇಳುವಂಥದ್ದು ಒಂದು. ಇನ್ನು ಕಳೆದ ವರ್ಷ ಸಂಭವಿಸಿದ ತ್ಯಾಜ್ಯ ಕುಸಿತದಲ್ಲಿ ಮಂದಾರ ಪರಿಸರದ ಅನೇಕ ಕುಟುಂಬಗಳು ಕೃಷಿ ಭೂಮಿಯು ಸಂಪೂರ್ಣವಾಗಿ ತ್ಯಾಜ್ಯದಡಿ ಹುದುಗಿ ಹೋಗಿದೆ. ಮುಂದಕ್ಕೆ ಇಲ್ಲಿ ಕೃಷಿ ಮಾಡುವುದು ಅಸಾಧ್ಯವಾದ ಮಾತು. ಈ ಹಿನ್ನೆಲೆಯಲ್ಲಿ ತ್ಯಾಜ್ಯ ಕುಸಿತವಾದ ಪ್ರದೇಶವನ್ನ ಸ್ವಾಧೀನಪಡಿಸಿಕೊಳ್ಳುವ ಚಿಂತನೆಯು ಪಾಲಿಕೆಯ ಮುಂದಿದೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಅಧಿಕೃತ ಆದೇಶ ಹೊರಬಿದ್ದಿಲ್ಲ. ಒಟ್ಟಿನಲ್ಲಿ ತ್ಯಾಜ್ಯ ಕುಸಿತ ವಿಚಾರ ಈ ಭಾಗದಲ್ಲಿ ಜನರ ನೆಮ್ಮದಿಯನ್ನ ಕನ್ನಡಿ ಹಾಕಿದೆ. ಮುಂದಾದ್ರೂ ಒಂದು ಶಾಶ್ವತ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.